ಸ್ಪರ್ಧೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ವೃತ್ತಿಯಲ್ಲಿ ಸಿವಿಲ್ ಗುತ್ತಿಗೆದಾರರಾಗಿ, ಪ್ರವೃತ್ತಿಯಲ್ಲಿ ರಂಗಭೂಮಿ ಕಲಾವಿದರಾಗಿ, ತುಳು ರಂಗಭೂಮಿಯ ಹೆಸರಾಂತ ರಂಗ ಕಲಾವಿದರಾದ ವಿಜಯಕುಮಾರ್ ಕೊಡಿಯಲ್ ಬೈಲ್ ಇವರ ಕಲಾ ಸಂಗಮದಲ್ಲಿ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ತುಳು, ಕನ್ನಡ ಮತ್ತು ತೆಲುಗು ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ, ಸಾಮಾಜಿಕ ಹಾಗೂ ಧಾರ್ಮಿಕ ಚಿಂತನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಯುತ ಕಿಶೋರ್ ಡಿ.ಕೆ. ಕುಂಪಲ ಇಂದು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಕಿಶೋರ್ ಡಿ.ಕೆ. ಇವರಿಗೆ ಬಿಲ್ಲವ ಸೇವಾ ಸಮಾಜದ ರಿಜಿಸ್ಟರ್ ಕುಲೇಶ್ವರ ಗೌರವ ಅಧ್ಯಕ್ಷರಾದ ಶ್ರೀ ಗೌತಮ್ ಕೃಷ್ಣ ಅವರು ಶಾಲು ಹಾಕಿ ಸ್ಮರಣೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ಇಂದು ನಮ್ಮೊಂದಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಗೌರವಾಧ್ಯಕ್ಷರಾಗಿರುವ, ಕಾಲಕಾಲಕ್ಕೆ ಸೂಕ್ತ ಸಲಹೆಗಳನ್ನು ನೀಡುತ್ತಿರುವ ಹಿರಿಯ ಚೇತನ ಶ್ರೀಯುತ ಗೋಪಾಲ್ ಕೃಷ್ಣ ಸೋಮೇಶ್ವರ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಸಮಾರಂಭದಲ್ಲಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ನಮ್ಮ ಜೊತೆಗಿದ್ದಾರೆ. ಅವರನ್ನು ಜಂಟಿ ಸಂಸ್ಥೆಗಳ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಇಂದಿನ ನಮ್ಮ ಈ ಸಮಾರಂಭದಲ್ಲಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಆಯುಷ್ ಮುಂಡೋಳಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಸರ್ವರ ಪರವಾಗಿ ಆದರಣೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇದರ ಅಧ್ಯಕ್ಷೆಯಾಗಿರುವ ರೇವತಿ ವಿಶ್ವನಾಥ್ ಕುಂಪಲ ಇಂದಿನ ಈ ಸಮಾರಂಭದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಆತ್ಮೀಯ ಬಂಧುಗಳೇ, ಇಂದಿನ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗೆ ಉಳ್ಳಾಲ ವಲಯದ ವಿವಿಧ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿನಿಯರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಗೆ ನೀವು ಕಾರಣೀಭೂತರು. ನಿಮ್ಮನ್ನು ಈ ಸ್ಪರ್ಧೆಗೆ ಅಣಿಗೊಳಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಕರಿಗೂ, ಅದೇ ರೀತಿ ಕಾಲೇಜಿನ ಪ್ರಾಂಶುಪಾಲರಿಗೂ, ಅದೇ ರೀತಿ ಪೋಷಕರಿಗೂ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಟ್ರಸ್ಟಿಗಳು ಉಪಸ್ಥಿತರಿದ್ದಾರೆ. ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ ಹಿರಿಯ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿದ್ದೀರಿ. ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗೆ ಆರಂಭದಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಒಂದು ನಮ್ಮ ಕೆಲವೊಂದು ಸ್ಪರ್ಧೆಗಳು ನಡೆಯಲಿದೆ. ಅದಕ್ಕೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ ಉಮೇಶ್ ಕಾರಂತ್, ಭಾಗ್ಯರಾಜ್ ಶೆಟ್ಟಿ, ಪ್ರಣಮ್ಯ, ಅದೇ ರೀತಿ ಸುಜಾತ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡುತ್ತಾ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅವರ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ಮುಂದೆ ನಮ್ಮ ನಿರೂಪಕರು ನೀಡಲಿದ್ದಾರೆ. ಆತ್ಮೀಯ ಬಂಧುಗಳೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಾರ್ವಕಾಲಿಕ ಸತ್ಯ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬುದು ಈ ನೆರಳಿನಡಿ ಎಲ್ಲರೂ ಇಂದು ಸಮಾಜ ಬಾಂಧವರು ವಿವಿಧ ಮೂಲಗಳಿಂದ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಲು ನೀವು ಇಲ್ಲಿ ಉಪಸ್ಥಿತರಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ಗೌರವಿಸುತ್ತಿದ್ದೇನೆ. ನಿಮಗೂ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಪುರಲ್ ಮಾಧ್ಯಮ ಮಿತ್ರದ ವಿದ್ಯಾಧರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ
ಸೌಂಡ್ ಸಿಸ್ಟಮ್ ಅನ್ನು ಒದಗಿಸಿಕೊಟ್ಟಿರುವ SJK ಕೊಲ್ಲಿಯ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಬಂದಿರುವ ಎಲ್ಲ ಸಾಂಸ್ಕೃತಿಕ ಅಭಿಮಾನಿಗಳನ್ನು ಅದೇ ರೀತಿ ಸಮಾಜದ ಬಾಂಧವರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಅಂತಿಮ ಚುಕ್ಕೆಯನ್ನು ಇಡುತ್ತಿದ್ದೇನೆ. ವಂದನೆಗಳು. ಸರ್ವರನ್ನು ಸ್ವಾಗತಿಸಿದ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಲಿಯದರ ಸಾಂಸ್ಕೃತಿಕ ಸಂಚಾಲಕರು ಹಾಗೂ ಯುವವಾಹಿನಿ ರಿಜಿಸ್ಟರ್ ಕೊಲ್ಲಿಯ ಘಟಕ ಇದರ ಅಧ್ಯಕ್ಷರಾಗಿರುವ ಶ್ರೀ ಲತೀಶ್ ಎಂ ಸಂಕೋಳಿಗೆ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇದೀಗ ನಮ್ಮ ಸಾಂಸ್ಕೃತಿಕ ಸ್ಪರ್ಧೆಯನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ರಂಗಭೂಮಿ ಕಲಾವಿದರಾದ ಶ್ರೀ ಕಿಶೋರ್ ಟಿಕೆ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಆರೋಗ್ಯವಂತನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ. ಕಿಶೋರ್ ಟಿಕೆ ಇವರು ನಮ್ಮ ಯಶಸ್ವಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಾತಾ ಹಿರಿಯರ ಆಶೀರ್ವಾದ ವೇದಿಕೆಯ ಎದುರು ಮಾತೆಗಳ ಆಶೀರ್ವಾದ ಮೊದಲೇ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ನೂತ ಅಸ್ಪಷ್ಟ ಬ್ರಹ್ಮ ಜನ್ಮ ದಿನಾಚರಣೆ ಪ್ರಯುಕ್ತ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಟೆಂಡ್ ಬಂದಿರ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲು 1854 ಇಸವಿಡು ಕೇರಳದ ತಿರುವನಂತಪುರಂದ ಒಂಜಿ ಚೆಂಬುಲತ್ತಿ ಪನ್ಪನ ಓಡು ಜನ್ಮ ಪಡೆಯಿನಾರು. ಮದನ್ ಬೊಕ್ಕ ಕುಟ್ಟಿ ಅಮ್ಮಾಲ್ ಪನ್ಪಿನ ಮೆಕ್ಲೆಗೆ 4ನೇ ಬಾಲೆ ಅದು ಜನ್ಮ ಪಡೆಯಿನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು. ಇಲ್ಲೇ ಪುನಗನೆ ಅರೆಗೊಂಜಿ ಶಿಕ್ಷಣದ ಮಿತ್ತೆ ಅತೀವ ಪ್ರೀತಿ ಇತ್ತೇನೆ. ಅರೇನು ಮಾತೆಲ್ಲ ಹೋಗಿ ನಾನು ಬಂದ್ಲೆತ್ತೋ ನಿತ್ಯರಿಗೆ ಈ ಸಮಾಜದ ಹುಡುಗನು ದೂರ ಮನ್ಪಡುವ ಉದ್ದೇಶ ಆರು ಅಲ್ಪ ಶಾಲೆಯಲ್ಲಿ ಕಟ್ಟವಂತೇರಿ ತನ್ನ 21ನೇ ವರ್ಷ ಉಪ್ಪನಾಗ ಅರೆಗೆ ಮದುವೆ ಪೇರ ಅಟೆನ ಬಂತಿತ್ತೇರಿ ಆಳ ಆರು ಮದುವೆ 21 ದಯಗೆ ಎಂದಕ್ಕೆಂಡ ಆರ್ನ ಉದ್ದೇಶನೇ ಬೇತೆತ್ತಂడి ಐಗೋಸ್ಕರವಾದ ಆರು ಸನ್ಯಾಸನ ಸ್ವೀಕಾರ ಮಂತೇರಿ. ಈ ಸಮಾಜದ ಅನಿಷ್ಟ ಪಿಡುಗುಲೇನು ದೂರ ಮನ್ಪಡು ಬಂದೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಅವೇತೋ ಶಾಲೆನು ಓಪನ್ ಬಂತೇರಿ ಅಲ್ಲ ಕೆಲ ವರ್ಗದ ಜನಕ್ಲೆಗೆ ದೇವಸ್ಥಾನಕ್ಕೆ ಪರ ಇಜ್ಜಂದಂಚಿನ ಟೈಮಡು ಮೇಲ್ವರ್ಗದಕ್ಲ ಅವೇತೋ ತೊಂದರೆ ಇತ್ತನಲ್ಲ ಹಲವಾರು ದೇವಸ್ಥಾನ ಕಟ್ಟದೆ ಒಂದು ಪ್ರಕೃತಿ ಪಡೆಯಿದೆ ಬಂದರೆ ಇಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೋಕ್ಲೆಗೆ ಅದರ ವಿಷಯ ತೆರಿಪೋಡು ಬಂದ ಉದ್ದೇಶ ಒಂಜಾತ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಟನ ಬಂದೆ ಕರಿನ ಕೆಲವು ವರ್ಷದಿಂಚ ಏನು ರಂಗಭೂಮಿಡೆ ಕೆಲಸ ಮಂತದಲ್ಲೇ ಒಂಜಿ ಹುಟ್ಟಿದೊಟ್ಟಿಗೆ ಪ್ರವೃತ್ತಿ ಅದು ಅಭಿನಯದ ನೆಕ್ಲ എന്നൊಟ್ಟಿಗೆ ಹರಿಸನಲ್ಲೇ ಕೆಲಸ ಆಕ್ಟ್ ಮಂದಿನಲ್ಲುಂಡು ಒಂಜಾತ ಏನ ಗುರುತಿಸದೆ ಇನಿ ಬ್ರಹ್ಮಶ್ರೀ ನಾರಾಯಣ ವೇದಿಕೆ ದಾಖಲು ಕೊಂಚ ಅವಕಾಶ ಕೊಡ್ತೇವೆ. ಖಂಡಿತವಾದ ಅಗ್ಲಿಗೆ ಅವನಿಗೆ ಅಭಾರಿ ಆದಲ್ಲೇ ನಮக்கு ಮಾತಿರಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಆಶೀರ್ವಾದ ಉಪ್ಪಡು ಬನ್ನದಕ್ಕೆ ಏನೊಂದು ಮಾತಿರಲ್ಲ ಏನು ಕೂಡ ಸ್ವಲ್ಪ ಸಂದಾಯ ಮತ್ತೊಂದು ಏನ ಕಂಡು ಮಾತಾಡ್ತೇನೆ. ಜೈ ಗುರುದೇವ. ಸೋಮೇಶ್ವರ ಇದರ ಗೌರವ ಅಧ್ಯಕ್ಷರಾದ ಶ್ರೀ ಗೋಪಾಲ ಕೃಷ್ಣ ಸೋಮೇಶ್ವರ ಎರಡು ಗೀತವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೆ. ನೆಟ್ಟು ಮಾತ್ರೆಗಳ ನಮ್ಮ ಜೋಗ್ಲೆಗೆ ಮುನ್ನೊಂದು ಅವಕಾಶ ತಿಕ್ಕೊಡು ನಾವು ಒಂದು ಉದ್ದೇಶಕ್ಕೋಸ್ಕರ ಕೆಲವು ತಿಂಗಳು ಮಾತಾಡಿಲ್ಲ ಕೆಲವು ತಿಂಗಳು ಅವಕಾಶ ತಿಕ್ಕೊಂಡು ನಮ್ಮ ಈ ಒಂದು ನಾರಾಯಣ ಗುರು ಮಂದಿರಲ್ಲ ಮಾತೆರೆಗಳ ಒಂದು ಅವಕಾಶ ತಿಕ್ಕೊಡುವ ಉದ್ದೇಶ ನಮ್ಮ ಈ ಒಂದು ಸ್ಪರ್ಧೆಯಿಂದ ಅಂಚನೆ ಪ್ರಬಂಧ ಸ್ಪರ್ಧೆ ಅಂಚನೆ ಭಾಷಣ ಸ್ಪರ್ಧೆ ಅವಳ ಈ ಸರ್ತಿ ಭಾಷಣ ಸ್ಪರ್ಧೆ ಬೊಕ್ಕ ಪ್ರಬಂಧ ಸ್ಪರ್ಧೆ ಇಂಗ್ಲೀಷ್ ಇಲ್ಲದೀತ ಇತ್ತ ಹೆಚ್ಚಿನ ಜೋಕುಪುರ ಇಂಗ್ಲೀಷ್ ಗೊತ್ತಾ ಪೂಪುನೇರದು ಇಂಗ್ಲೀಷ್ ಇಲ್ಲ ಈ ಸರ್ತಿ ಸ್ಪರ್ಧೆ ಅಂಚೆ ಮಾಡೋದು ಮಾತಿರಲ್ಲ ನಮ್ಮ ಈ ಒಂಜಿ ಈ ಸ್ಪರ್ಧೆ ಮಾತಿರಲ್ಲ ಇನ್ವಾಲ್ವ್ ಅನ್ಕೊಂಡ ಒಂಜಿ ಉದ್ದೇಶಡು ನಮ್ಮ ಈ ಒಂಜಿ ಸ್ಪರ್ಧೆ ಮತ್ತು ದೀತ ಎಡ್ಡ ರೀತಿ ಬೈದಾರೆ ಅಂಚನೆ ಮಧ್ಯಾಹ್ನ ಬೊಕ್ಕದ ಕಾರ್ಯಕ್ರಮಡು ರಸಸ್ಪರ್ಶನೆ
ಐಟು ರಸಸ್ಪೃಶ್ನವನ್ನು ಒಂಜಿ ಮಾತ್ರೆಗಳ ಹೆಚ್ಚಿನ ತಿಳುವಳಿಕೆ ಬರ್ಕೊಂಡು ಮಾತ್ರೆಗಳ ತಿಳುವಳಿಕೆ ಹೆಚ್ಚಾಕೊಂಡು ನಿಕ್ಲೆ ಮಾತ್ರ ಒಂಜಿ ಅವಕಾಶ ತಿಕ್ಕುನು ಅನ್ನೋ ಉದ್ದೇಶಡು ಎಂಗ್ಲ ರಸಪ್ರಶ್ನೆ ಸ್ಪರ್ಧೆ ದಿದ್ದ ಅಂಜನೆ ಛದ್ಮವೇಷ ಸ್ಪರ್ಧೆ ಬೈಯಡು ಛದ್ಮವೇಷ ಸ್ಪರ್ಧೆ ನಡಪರೆಂಡು ಅವಳ ಒಂಜಿ ಮಾತ ಎಡ್ಡೆ ಇಂಟೆಲಿಜೆಂಟ್ ಜೋಕ್ಲೆಗೆ ಒಂಜಿ ಕಲಾವಿದರಿಗೆ ಮೂಲ ಒಂಜಿ ಎಡ್ಡೆ ಒಂಜಿ ಅವಕಾಶ ತಿಕ್ಕುನು ಅನ್ನೋ ಉದ್ದೇಶಕ್ಕೋಸ್ಕರ ಎಂಗ್ಲ ಸ್ಪರ್ಧೆ ಛದ್ಮವೇಷ ಸ್ಪರ್ಧೆ ಎಲ್ಲ ದೀತ ಈ ಒಂಜಿ ಕಾರ್ಯಕ್ರಮ ಬೈದಿನ ನಿಕ್ಲೆ ಮಾತ ಒಂಜಿ ಅಭಿನಂದನೆ ಸಲ್ಲಿಸವ ಈ ಸಂಗೀತ ಸ್ಪರ್ಧೆಡು ಮುಖ್ಯವಾದ ಕೆಲ ಮತ ಪರಿಕರ ಬೋಡಾಪುಂಡು ಸಂಗೀತ ಮುಖ್ಯವಾದ ಈ ಸಂಗೀತಡ್ಲ ನಂಗೆ ಎಡ್ಡೆ ಅವಾರ್ಡ್ ತಿಕ್ಕೊಂಡು ಐಕೊಂಜಿ ಎಡ್ಡೆ ಪುದಾರ್ಲ ಉಂಡು ಅವೇ ರೀತಿ ಪರಿಕರ ಈ ಹಾರ್ಮೋನಿಯಂ ಆವಡು ತಬಲಾ ಆವಡು ಅಂಚನೆ ಬೇತೆ ಬೇತೆ ಸಿತಾರ್ ಗಿಟಾರ್ ಮೆಂಡೋಲಿನ್ ವಾಯ್ಲಿನ್ ಸಕ್ಸಫೋನ್ ಕೊಳಲು ಚೆಂಡೆ ಟ್ರಂಪ್ ಕ್ಲಾರ್ನೆಟ್ ಡ್ರಮ್ಮು ಕೊಂಗ ಕೀಬೋರ್ಡು ಪಿಯಾನೋ ಮರಕ ಇಂಚಿನ ಮಾತ ಒಂಜಿ ಹಲವಾರು ಪರಿಕರ ಮಾತಾಡು ನೇನು ಮಾತ ಜೋಗುಲು ಕಲ್ತಿಲ್ಲ ನಿಕ್ಲೆಗೆ ಒಂಜಿ ಎಡ್ಡೆ ಒಂಜಿ ಫ್ಯೂಚರ್ ಉಂಡು ಎಡ್ಡೆ ಬದುಕುಂಡು ಈ ಒಂಜಿ ಇಂದುಲ ಕಲ್ಪೊಡು ಎಂಕ್ಲ ಒಂಜಿ ವಿನಂತಿ ಈ ಸಿತಾರ್ ಗಿಟಾರ್ ಮೆಂಡೋಲಿನ್ ವಾಯ್ಲಿನ್ ನೆಕ್ ಸಂಗೀತ ನೆಕ್ ಮತ್ತು ಬೋಡಾಪುಡು ವಾಯ್ಲಿನ್ ಈ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಅಂಚನೆ ಈ ಸೆಕ್ಸಫೋನು ಅವನಿ ಮಧುರವಾಯಿನ ಸೆಕ್ಸಫೋನ್ ಐಟ್ಲ ಎದ್ದೆತ್ತು ಜೋಕುಲು ಕಲ್ತು ನಿಕ್ಲೆಗೆ ಆಸಕ್ತಿದ ವಿಷಯಡು ಈ ನೇಟ್ಲ ಕಲ್ಪೋಲಿ ಅಂಚ ಮಾಡೋದು ಎಂಕ್ಲಿ ಈ ವೇದಿಕೆ ಪಡೋದಿಲ್ಲ ನಿಕ್ಲೆ ಮಂಜಿ ಪ್ರೋತ್ಸಾಹ ರೀತಿ ಎಂಕ್ಲಿ ಈ ಒಂಜಿ ವೇದಿಕೆಯನ್ನು ನಿಕ್ಲಿ ಈ ಥರಟ್ಲ ಮತ್ತು ನಿಕ್ಲಿ ಕಲ್ಪೊಡು ಒಂಜಿ ಉದ್ದೇಶ ನಿಕ್ಲೆ ಮತ್ತು ಎಡ್ಡೆ ಫ್ಯೂಚರ್ ಉಂಡು ಅಂಚೆ ಈ ವಿಷಯಡ್ಲ ನಿಕ್ಲಿ ತರಬೇತಿ ಬಾರೆ ಎಡ್ಡೆ ಅವಕಾಶ ಉಂಡು ಅಂಚನೆ ಮೂಲು ಸಂಗೀತ ತರಬೇತಿ ಮೂಲ ಉಂಡು ಮೂಲು ಯೋಗ ತರಬೇತಿ ಉಂಡು ಭಜನಾ ತರಬೇತಿ ಉಂಡು ಯಕ್ಷಗಾನ ತರಬೇತಿ ಉಂಡು ಅಂಜನೆ ಬೇತೆ ಬೇತೆ ನಿಕ್ಲಿಗೆ ಟ್ರೈ ಮಾಡ್ಕೊಳ್ಳಿ ಮೂಲು ಸಂಗೀತ ವಿದ್ಯಾಲಯ ಭಾರತೀಯ ವಿದ್ಯಾಲಯ ಪಾಂಡೇಶ್ವರ ಅವಲ್ಲ ತರಬೇತಿ ಕಾರ್ಯಕ್ರಮ ಉಂಡು ಮೂಲು ತೊಕ್ಕೊಟ್ಟು ತರಬೇತಿ ಕಾರ್ಯಕ್ರಮ ಉಂಡು ಈ ಸಂಗೀತದ ಮಾತಾಡಿದ ಸಂಗೀತವನ್ನು ಕಲ್ಪನೆ ನಿಕ್ಲಿಗೆ ಎಡ್ಡೆ ಜನಗಳ ಪ್ರಜೆಕ ಅದು ಉಪ್ಪುಲೆ ನಾರಾಯಣಗೌಡ ಅಭಿಮಾನಿ ಅದು ಉಪ್ಪುಲೆ ಹೊಡೊಂದು ಎನ್ನ ರಡ್ಡು ಮಾತಾಡಿ ಮುಗಿಪೆ ಧನ್ಯವಾದ. ಮಂಗಳೂರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದಿರುವ ಹಿರಿಯ ಸಾಹಿತಿಗಳಲ್ಲಿ ಇವರು ಕೂಡ ತನ್ನದೇ ಆದ ಛಾಪನ್ನು ಮೂಡಿಸಿದವರು. ಆಕಾಶವಾಣಿ ಮಂಗಳೂರು ಮೂಲಕ ಕಳೆದ 45 ವರ್ಷಗಳಿಂದ ನಿರಂತರವಾಗಿ ಚಿಂತನ, ಕತೆ, ಕವನ, ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಕಿರು ಚಲನಚಿತ್ರ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಕಮ್ಮಟ ವಿಶೇಷ ತರಗತಿಗಳನ್ನು ಆಯೋಜಿಸುತ್ತಿದ್ದಾರೆ. ಇವರು ವೇದಿಕೆಗೆ ಬಂದು ಬಿಲವ ಸೇವಾ ಸಮಾಜ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರಿಂದ ಒಂದು ನೆನಪಿನ ಕಾಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ಇನ್ನೋರ್ವ ತೀರ್ಪುಗಾರರು ಶ್ರೀಮತಿ ಸುಜಾತಾ ರಾಜೇಶ್. ಇವರು ಪದವಿನಂಗಡಿ ನಿವಾಸಿಯಾಗಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಶಾಲೆ ಅಶೋಕ್ ನಗರ ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಚಿತ್ರಕಲೆ, ವಸ್ತ್ರ ವಿನ್ಯಾಸ, ಕರಕುಶಲ ತಯಾರಿಕೆಯಲ್ಲಿ ಪರಿಣತಿಯಾಗಿದ್ದಾರೆ. ಜೊತೆಗೆ ಸಂಗೀತ, ನೃತ್ಯ ಮತ್ತು ನಾಟಕದಲ್ಲಿ ಆಸಕ್ತಿಯನ್ನು ಪಡೆದು ಶಾಲಾ ಕಾಲೇಜು ದಿನಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಬಹುಮಾನವನ್ನು ಪಡೆದಿದ್ದಾರೆ. ನಮ್ಮ ದ್ವಿತೀಯ ತೀರ್ಪುಗಾರರಾದ ಶ್ರೀಮತಿ ಸುಜಾತಾ ರಾಜೇಶ್ ಇವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇದು ಅದೇ ರೀತಿ ನಮ್ಮ ಇನ್ನೂರ ತೀರ್ಪುಗಾರರಾದ ಪ್ರಣಮ್ಯ ಎಸ್ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ BSc ಹೋಮ್ ಸೈನ್ಸ್ ವ್ಯಾಸಂಗ ಮಾಡುತ್ತಿದ್ದಾರೆ. ಗಾನ ಸರಸ್ವತಿ ಸಂಗೀತ
ಸಂಗೀತ ವಿದ್ಯಾಲಯದಲ್ಲಿ ಶ್ರೀಮತಿ ಲಾವಣ್ಯ ಸುಧಾಕರ್ ಇವರ ಶಿಷ್ಯಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಪದವಿ ಪಡೆದಿರುತ್ತಾರೆ. ಕಳೆದ 5 ವರ್ಷಗಳಿಂದ ಸೀನಿಯರ್ ಪದವಿಯ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಪ್ರಣಮ್ಯ ಎನ್. ಅದೇ ರೀತಿ ನಮ್ಮ ಇನ್ನೋರ್ವ ತೀರ್ಪುಗಾರರಾದ ಶ್ರೀ ಭಾಗ್ಯರಾಜ್ ಶೆಟ್ಟಿ ಇವರು ಹರಿಕಳ ನಿವಾಸಿಯಾಗಿದ್ದಾರೆ. ಜೊತೆಗೆ ರಂಗ ಕಲಾವಿದರು, ಜೊತೆಗೆ ಹಾಡುಗಾರರು, ಅದೇ ರೀತಿ ಪ್ರಖ್ಯಾತ ನಿರೂಪಕರು ಹೌದು. ಸಾವಿರಾರು ವೇದಿಕೆಯಲ್ಲಿ ತಮ್ಮ ನಿರೂಪಣೆಯ ಮೂಲಕ ತಮ್ಮ ಛಾಪನ್ನು ಮೂಡಿಸಿದವರು. ಜೊತೆಗೆ ಇವರು ರೇಡಿಯೋ ಜಾಕಿ, ಅದೇ ರೀತಿ ಡಬ್ಬಿಂಗ್ ಕಲಾವಿದರು ಕೂಡ ಹಾಗೆ ಕೆಲವೊಂದು ಆಲ್ಬಮ್ ಮತ್ತು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಇವರು ಯುವ ಕೃಷಿಕರು ಕೂಡ ಹಾಗೆ ತಮ್ಮದೇ ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ಇದೀಗ ಶ್ರೀ ಭಾಗ್ಯರಾಜ್ ಶೆಟ್ಟಿ ವೇದಿಕೆಯಲ್ಲಿ. ಅದೇ ರೀತಿ ನಮ್ಮ ಇನ್ನೋರ್ವ ತೀರ್ಪುಗಾರರಾದ ಶ್ರೀ ಸುರೇಶ್ ಕೆ ಪಾಂಡವರ ಕಲ್ಲು ಇವರು ಶಾರದಾ ವಿದ್ಯಾಲಯ ಕೊಡಿಯಲ್ಬೈ ಇಲ್ಲಿ ಡ್ರಾಯಿಂಗ್ ತರಬೇತಿಯನ್ನು ನೀಡುತ್ತಿದ್ದಾರೆ. ಜೊತೆಗೆ ಪ್ರತಿ ಶನಿವಾರ 5 ಗಂಟೆಯಿಂದ 6 ಗಂಟೆಯವರೆಗೆ ಬಿಲವ ಸೇವಾ ಸಮಾಜದಲ್ಲಿ ಚಿತ್ರಕಲೆಯ ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ. ಶ್ರೀ ಸುರೇಶ್ ಕೆ ಪಾಂಡವರ ಕಲ್ಲು ಇವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಡುತ್ತಾರೆ. ಇಂದಿನ ಎಲ್ಲ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮಗೆ ಸಹಕರಿಸುತ್ತಿರುವ 5 ಜನ ತೀರ್ಪುಗಾರರಿಗೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧನ್ಯವಾದ ಕೋರೋಣ. ಧನ್ಯವಾದಗಳು ಜೀವನ್ ಕಸಿಬಟ್ಟಿಯವರಿಗೆ ಕೂಡ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಇಂದಿನ ಸ್ಪರ್ಧಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂಥ ರಂಗಭೂಮಿ ಕಲಾವಿದರಾದ ಶ್ರೀ ಕಿಶೋರ್ ಡಿಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿದ್ದ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಇದರ ಗೌರವ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀ ಹರೀಶ್ ಮುಂಡೋಳಿ, ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ಕೊಳ್ಳಿ ಇದರ ಅಧ್ಯಕ್ಷರಾದ ಶ್ರೀಮತಿ ರೇವತಿ ವಿಶ್ವನಾಥ್, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ ಸಾಂಸ್ಥಿಕ ಸಂಚಾಲಕರು ಹಾಗೂ ಯೋಗ ಡಿಜೆಸ್ ಕೊಳ್ಳೆ ಘಟಕ ಇದರ ಅಧ್ಯಕ್ಷರಾದ ಶ್ರೀ ಲತೀಶ್ ಎಂ ಸಂಕೋಲಿಗೆ ಇವರಿಗೂ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೂ ತೀರ್ಪುಗಾರರಿಗೂ ಹಾಗೆಯೇ ಪ್ರಾರ್ಥನೆಯನ್ನು ಮಾಡಿದಂಥ ಮಹಿಳಾ ಮಂಡಳಿಯ ಸದಸ್ಯರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ಕಿರು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ